ನೆರೆದಿರುವ ಸಭಾಂಗಣದಲ್ಲಿ ಇರುವಂಥ ನನ್ನ ಬಂಧು ಭಗಿನಿಯರೇ, ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಅಂದರೆ ಹೊರಗೆ ನನ್ನೆರಡು ಮಾತುಗಳನ್ನು ಕೇಳ್ತಿರುವ ನನ್ನ ಬಂಧು ಭಗಿನಿಯರೇ, ಏನನ್ನು ಹೇಳಲಿ? ಎಲ್ಲಿಗೆ ಹೋಗಲಿ? ಯಾರು ಹೋಗಲಿಕ್ಕೆ ಸಾಧ್ಯವಿಲ್ಲದ ಜಗತ್ತಿಗೆ ಪುನೀತ್ ರಾಜ್ಕುಮಾರ್ ಅವರು ಹೋಗಿಬಿಟ್ರು. ಭಾರತದ ಮುತ್ತನ್ನು ಕಳೆದುಕೊಂಡು ಬಿಟ್ಟೇನೋ. ಎಲ್ಲರೂ ಹೇಳಿದರೆ ಭಾರತ ಲೋಕಕ್ಕೆ ಹೋಗಿಬಿಟ್ರು ಅಂತ. ಎಷ್ಟು ಸತ್ಯವಾದ ಮಾತು! ಪುನಃ ಅವರನ್ನು ಕರೆತರಬೇಕಂತ ಸರ್ವ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಕ್ಕಿಲ್ಲ. ದೇವರು ಎಷ್ಟು ಕ್ರೂರಿಯಾಗಿ ಬಿಟ್ಟ! ಎಂಥ ಮಗುವನ್ನು ನೀನು ಸೆಳೆದುಕೊಂಡು ಬಿಟ್ಟೆ ದೇವ. ನಿನಗೆ ಬೇರೆ ಯಾರೂ ಕೂಡ ಸಿಗಲಿಲ್ವಾ? ಎಂಬತ್ತ 4 ವರ್ಷ ಪ್ರಾಯ ತುಂಬಿದ ನಾನಿದ್ದೇನೆ. ನನ್ನನ್ನು ನಿನಗೆ ಕೊಂಡೋಗಬಹುದಿತ್ತ, ಆದರೆ ಆ ಮಗುವನ್ನು ನೀನು ಕೊಂಡೋಗಿ ಬಿಟ್ಟಿ. ಇಲ್ಲ, ತಪ್ಪು ಮಾಡಿದ್ದಿ. ನೀನು ಹಾಗೆ ಮಾಡಬಾರದಿತ್ತು ಪರಮಾತ್ಮ. ಹೆಚ್ಚು ಮಾತಾಡುವುದಿಲ್ಲ. ನನ್ನ ಕಾಲ ಮುಗೀತಾ ಬಂತು ಅಂತ ಹೇಳಿದೆ ನಾನು. ಹೌದು, ಹರಿಕೃಷ್ಣ ಬಂಟ್ವಾಳ್ರೆ ಲಕ್ಷ್ಮಣ ಕೊಡಸೆಯವರು ನನ್ನ ಜೀವನ ಚರಿತ್ರೆಯ 2ನೇ ಭಾಗವನ್ನು ಬರೆಯುತ್ತಾ ಇದ್ದಾರೆ. ಎರಡನೇ ಭಾಗ ಅದು ಇನ್ನು ಬಂದರು ಹೋದರು ಜನರಿಗೆ ಅದರಿಂದ ಪ್ರಯೋಜನ ಆಗಲಿಕ್ಕಿಲ್ಲ. ಬಂಧುಗಳೇ, ಆ 2ನೇ ಭಾಗವನ್ನು ಮನಸ್ಸಿದ್ರೂ ಮನಸ್ಸಿಲ್ಲದಿದ್ದರೂ ಕೂಡ
ಇದೇ ವಾಲಿನಲ್ಲಿ ನಾವು ಬಿಡುಗಡೆ ಮಾಡ್ತೇವೆ. ಇಷ್ಟು ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನುಡಿಯ ಸಾರದಿಂದ ಭಾರದಿಂದ ಒಟ್ಟು ಸಭೆಯ ಅಂತರ್ಮಿಳಿತಗೊಂಡಿದ್ದ ಶೋಕಭಾವನವನ್ನು ಅವರು ಪ್ರಚೋದಿಸಿದ್ದಾರೆ. ಜನಾರ್ದನ ಪೂಜಾರಿಯವರಿಗೆ ಪೊಡಮಾಡುತ್ತಾ ಮುಂದಕ್ಕೆ ಮಾಜಿ ಸಚಿವರು, ನಮ್ಮ ನಾಯಕರು ಮತ್ತು ಈ ಕ್ಷೇತ್ರದ ಹಿತಾಕಾಂಕ್ಷಿಯಾಗಿರುವಂತಹ ಶ್ರೀ ವಿನಯಕುಮಾರ್ ಸೊರಕೆ ಅವರಿಂದ ವಚನಾಂಜಲಿ.